ಸಿನಿಮಾನ ಡಬ್ ಮಾಡಿ ಅಂದಾಗ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತದೆ. ರಂಜಿತ್ ಸುವರ್ಣ ನಿರ್ದೇಶನದ ಉಮಿಲ್ ತುಳುನಾಡು ಮಾತ್ರವಲ್ಲದೆ ದೇಶದಾದ್ಯಂತ ಭಾರಿ ಸದ್ದು ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಮೊಟ್ಟ ಮೊದಲ ಬಾರಿಗೆ ತುಳು ಮಾರ್ಕೆಟ್ಗೆ ಮೀರಿದ ಬಜೆಟ್ ಅಂದ್ರೆ ಕೋಸ್ಟಲ್ ವುಡ್ ನ ಬಿಗ್ ಬಜೆಟ್ ಚಿತ್ರವಿದು. ಈಗಾಗಲೇ ಚಿತ್ರದ ಆಡಿಯೋವನ್ನು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಒಡೆತನದ PRK ಆಡಿಯೋ ಸಂಸ್ಥೆ ಖರೀದಿಸಿ ಭಾರಿ ಸದ್ದು ಮಾಡಿತ್ತು. ಇದೀಗ ಉಮಿಲ್ಗೆ ಡಬ್ಬಿಂಗ್ ಕೂಗು ಕೇಳಿ ಬರ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಈ ಬಗ್ಗೆ ಸ್ವತಃ ನಿರ್ದೇಶಕ ರಂಜಿತ್ ಸುವರ್ಣ ಕೋಸ್ಟಲ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ನೀಡಿದ್ದಾರೆ. ತುಂಬಾ 1.5 ವರ್ಷದಿಂದ ಅದರ ಮೇಲೆ ವರ್ಕ್ ಮಾಡಿ ಇವಾಗ ಟೀಸರ್ ಬಿಟ್ವಿ. ಕೋಸ್ಟಲ್ ವುಡ್ ನ ಮೊಟ್ಟ ಮೊದಲ ಗ್ರಾಫಿಕ್ಸ್ ಚಿತ್ರ ಇದಾಗಿದ್ದು ಕೆನಡಾದಲ್ಲಿ ಹಾಲಿವುಡ್ ಚಿತ್ರಗಳ ತಂತ್ರಜ್ಞರಿಂದ ಉಮಿಲ್ ನ ಗ್ರಾಫಿಕ್ಸ್ ಕೆಲಸವನ್ನು ಮಾಡಲಾಗಿದೆ. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದಂತೆ ತಯಾರಾದ ಉಮಿಲ್ ಸತತ 1.5 ವರ್ಷಗಳ ಪರಿಶ್ರಮದ ಫಲ. ರಂಜಿತ್ ಸುವರ್ಣ ಅಂಡ್ ಟೀಮ್ ನ ಈ ಪರಿಶ್ರಮಕ್ಕೆ ತುಳುವರು ಸೇರಿದಂತೆ ದೇಶದಾದ್ಯಂತ ಉಮಿಲ್ಗೆ ಜೈ ಎಂದಿದ್ದಾರೆ. ಈ ಗ್ರಾಫಿಕ್ಸ್ ಅನ್ನೋದನ್ನ ಆ ತರ ಒಂದು ಯೋಚನೆ ಮಾಡಿ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಪ್ರತಿಯೊಂದು ವಿಭಾಗದಲ್ಲೂ ಪರ್ಫೆಕ್ಷನ್ ಇದ್ರೆ ಮಾತ್ರ ಗ್ರಾಫಿಕ್ಸ್ ಅನ್ನೋ ಜನರಿಗೆ ರೀಚ್ ಮಾಡ್ಬೋದು, ಅದು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಬಟ್ ಇದು ನಾವು ತುಂಬಾ ಕಷ್ಟಪಟ್ಟು ತುಂಬಾ 1.5 ವರ್ಷದಿಂದ ಅದರ ಮೇಲೆ ವರ್ಕ್ ಮಾಡಿ ಇವಾಗ ಟೀಸರ್ ಬಿಟ್ವಿ. ಖಂಡಿತವಾಗ್ಲೂ ಟೀಸರ್ ತುಂಬಾ ಜನರಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಪ್ರಾದೇಶಿಕ ಭಾಷೆಯಲ್ಲಿ ತಯಾರಾದ ಉಮಿಲ್ ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಭಾರಿ ಸದ್ದು ಮಾಡ್ತಾ ಇದೆ. ಕನ್ನಡ, ತೆಲುಗು, ಮಲಯಾಳಂ, ತಮಿಳ್, ಗುಜರಾತಿ ಸೇರಿದಂತೆ ನಾನಾ ಭಾಷೆಯ ಜನರು ಉಮಿಲ್ ಅನ್ನು ಮೆಚ್ಚಿಕೊಂಡಿದ್ದು ನಾವು ಕೂಡ ಉಮಿಲ್ ಚಿತ್ರವನ್ನು ನೋಡಲು ಕಾತುರದಿಂದ ಕಾಯ್ತಿದ್ದೀವಿ. ಹಾಗಾಗಿ ನಮ್ಮ ಭಾಷೆಗೆ ಉಮಿಲ್ ಚಿತ್ರವನ್ನು ಡಬ್ ಮಾಡಿ ಅನ್ನೋ ಕೂಗು ಇದೀಗ ಕೇಳಿ ಬರ್ತಾ ಇದೆ. ಒಂದು ತುಳು ಅನ್ನುವಂತ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಈ ಸಿನಿಮಾ ಮಾಡಿ ತುಂಬಾ ಭಯ ಆಗ್ತಾ ಇತ್ತು ನಮ್ಗೆ. ಜನರು ಹೇಗೆ ಇದನ್ನ ಸ್ವೀಕಾರ ಮಾಡ್ತಾರೋ ಏನು, ಜನರಿಗೆ ಹೇಗೆ ರೀಚ್ ಮಾಡಿಸೋದನ್ನೋ ಒಂದು ಭಯ ಇತ್ತು. ಬಟ್ ಇವತ್ತು ಈ ತೆಲುಗು, ತಮಿಳವರು, ಮಲಯಾಳಿಯವರು ಕೂಡ ಕನ್ನಡದವರು ನಮ್ಮವರು ಒಂದು ಸಿನಿಮಾನ ಡಬ್ ಮಾಡಿ ಅಂದಾಗ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಒಂದು ಪ್ರಾದೇಶಿಕ ಭಾಷೆಯನ್ನ ಬೇರೆ ಭಾಷೆಯವರೆಲ್ಲ ನೋಡಿ ನಮ್ಗೆ ಅದು ನಮ್ಮ ಭಾಷೆಯಲ್ಲಿ ಕೂಡ ಅದನ್ನು ನೋಡ್ಬೇಕು ಅನ್ನುವಂತ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳು, ತೆಲುಗು ಅವರು ತುಂಬಾ ಕಮೆಂಟ್ಸ್ ಎಲ್ಲ ನೋಡಿದೆ. ನಿಜವಾಗ್ಲೂ ತುಂಬಾ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ನಮ್ಗೆ, ಪಾಸಿಟಿವ್ ಕಮೆಂಟ್ಸ್ ಗಳನ್ನ ನೋಡಿ. ಚಿತ್ರರಂಗದಲ್ಲೇ ಭಾರಿ ಹವಾ ಕ್ರಿಯೇಟ್ ಮಾಡಿರೋ ಉಮಿಲ್ ಅನ್ನು ಬೇರೆ ಭಾಷೆಗೆ ಡಬ್ ಮಾಡಲಾಗುತ್ತಾ ಅನ್ನೋ ಬಗ್ಗೆ ನಿರ್ದೇಶಕ ರಂಜಿತ್ ಸುವರ್ಣ ಏನ್ ಹೇಳ್ತಾರೆ ನೀವೇ ನೋಡಿ. ಈ ತರ ಒಂದು ಹೊಸ ಪ್ರಯತ್ನ ಮಾಡಿದ್ದೇವೆ. ಇದಕ್ಕೆ ಡಬ್ ಮಾಡೋದು ಗೊತ್ತಿಲ್ಲ. ಫಸ್ಟ್ ನಾವು ನಮ್ಮ ತುಳುನಾಡಲ್ಲಿ ರಿಲೀಸ್ ಮಾಡಿ ಜನರು ಹೇಗೆ ಅದನ್ನ ರಿಸೀವ್ ಮಾಡ್ತಾರೆ. ಯಾಕಂದ್ರೆ ಡಬ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಇನ್ನ ಮಾರ್ಕೆಟಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ಕರ್ನಾಟಕ ತುಂಬ ಮಾಡಬೇಕಾದ್ರೆ ತುಂಬ ಖರ್ಚುಗಳಾಗ್ತದೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾವು ಗ್ರಾಫಿಕ್ಸ್ ಏನು ಹೆಚ್ಚು ಬಜೆಟ್ ಮೀರಿ ಹೋಗಿದೆ ತುಳು ಮಾರ್ಕೆಟ್ ಇದು. ಹಾಗಾಗಿ ನೋಡುವ ಈ ತುಳು ಜನ ನಮ್ಮ ಊರಿನವರು ಯಾವ ಥರ ತಗೋತಾರೆ, ಆಮೇಲೆ ಅದು ಹೇಗೆ ರೀಚ್ ಆಗ್ತದೆ, ಅದರ ಮೇಲೆ ಬೇರೆ ಭಾಷೆಗೆ ಡಬ್ ಮಾಡೋದ ಬೇಡ ಅಂತ ಯೋಚನೆ ಮಾಡ್ತೇವೆ. ಬಟ್ ಒಳ್ಳೆಯೊಂದು ಪ್ರಯತ್ನ ಕಷ್ಟಪಟ್ಟು ಮಾಡಿದ್ವಿ. ದಯಮಾಡಿ ಎಲ್ಲರೂ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಇಂಥ ಹೊಸ ಸಿನಿಮಾಗಳು ಬರುತ್ತಾರೆ ಮಾಡಿ. ಪ್ರಾದೇಶಿಕ ಚಿತ್ರವನ್ನು ಪರಭಾಷಾ ಮಂದಿ ಮೆಚ್ಚಿಕೊಳ್ಳುವಂತೆ ಮಾಡಿದಲ್ಲದೆ ತುಳು ಮಾರ್ಕೆಟ್ ಅನ್ನು ಜಗತ್ತಿನಾದ್ಯಂತ ಪಸರಿಸುವಂತೆ ಮಾಡ್ತಾ ಇರೋ ರಂಜಿತ್ ಸುವರ್ಣ ಹಾಗೂ ಉಮಿಲ್ ಚಿತ್ರಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ತುಂಬಾ 1.5 ವರ್ಷದಿಂದ ಅದರ ಮೇಲೆ ವರ್ಕ್ ಮಾಡಿ ಟೀಸರ್ ಬಿಟ್ಟು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.